ಮದಕರಿ ನಾಯಕ, ಚಿತ್ರದುರ್ಗದ ಕೋಟೆ, ಕಾಮಕೇತಿ ಕುಲತಿಲಕ, ವೀರಮತ್ತಿ ಕುಲತಿಲಕ, ಕಾಮಕೇತಿ ಕಸ್ತೂರಿ ಇದನ್ನೆಲ್ಲ ಕೇಳಿದ್ದೀವಿ. ಕೆರೆ ಕೆರೆ ದಂಡನ್ನು ಹೊಡೆದೋಡಿಸಿದ ಗಾದ್ರಿಮಲೆ, ಹೆಬ್ಬುಲಿ, ಬಿಚ್ಚುಗತ್ತಿ, ಭರಮಣ್ಣ ನಾಯಕ ಅಂತಲ್ಲ. ಆ ಎಲ್ಲ ವೀರರ ಆರಾಧನಾ ಶಕ್ತಿ ಯಾವುದು ಕೇಳಿದ್ರೆ ಅದು ಉಚ್ಚಂಗಿ. ವೀಕ್ಷಕರೇ, ನಾನೀಗ ಗರ್ಭಗೃಹದ ಮುಂಭಾಗದಲ್ಲಿ ನಿಂತಿದ್ದೇನೆ. ನಾವು ಹಸ್ತಿ ಸೋಪಾನ ಅಥವಾ ಆನೆಕಲ್ಲು ಈ ರೀತಿಯಾಗೆಲ್ಲ ಕರಿತೀವಿ. ಇದನ್ನು ಕೂಡ ಆ ಇಳಕಲ್ಲಿನಲ್ಲೇ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋದನ್ನು ತಾವು ನೋಡ್ಬೋದು. ಮತ್ತು ಎಲ್ಲದರಲ್ಲೂ ಕೂಡ 9 ಬರುವ ರೀತಿಯ ಒಂದು ಯೋಚನೆ, ಅಂದರೆ ಪ್ರತಿಯೊಂದರಲ್ಲೂ ಕೂಡ 9 ಸಂಖ್ಯೆ. ನಾವು ನಮ್ಮ ಸಂಸ್ಕೃತಿಯಲ್ಲಿ ನೋಡಿದರೆ ನವನಿಧಿ, ನವಗ್ರಹಗಳು, ನವದ್ವಾರಗಳು, ಆನಂತರ ನವದುರ್ಗೆಯರು, ನವಶಕ್ತಿಯರು, ಹೀಗೆ ಅನೇಕ ರೀತಿಯಲ್ಲಿ 9ಕ್ಕೊಂದು ಮಹತ್ವವನ್ನು ಕೊಟ್ಟಿದ್ದೇವೆ. ತಾಯಿ ದುರ್ಗೆ ನವ ರೂಪದಲ್ಲಿ ನಮ್ಮನ್ನು ಸಲಹುತ್ತಾ ಇದ್ದಾಳೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ಹಾಗಾಗಿ ದುರ್ಗೆಗೆ ಸಂಬಂಧಪಟ್ಟಂಥ ಆ 9 ಸಂಖ್ಯೆಯಲ್ಲೇ ಇಲ್ಲಿರುವಂಥ ಕಂಬಗಳಿರ್ಬೋದು, ಮೆಟ್ಟಿಲುಗಳಿರ್ಬೋದು, ಗೋಪುರ ಇರ್ಬೋದು, ಕಳಸ ಇರ್ಬೋದು, ಪ್ರತಿ ಒಂದನ್ನು ಕೂಡ 9 ಸಂಖ್ಯೆ ಬರುವ ರೀತಿಯಲ್ಲಿ ಅದ್ಭುತವಾಗಿ ಅದನ್ನು ಹೆಣೆದಿದ್ದಾರೆ, ರಚನೆಯನ್ನು ಮಾಡಿದ್ದಾರೆ. ತಾವು ಈ ಒಂದು ದ್ವಾರ ಮಂಟಪವನ್ನು, ಎದುರುಗಡೆ ಇರುವಂಥ ಮಂಟಪವನ್ನು ಗಮನಿಸಿದರೆ ಇದರ ಕೆತ್ತನೆಗಳ ವೈವಿಧ್ಯತೆಯನ್ನು ತಾವು ನೋಡ್ಬೋದು. ವಿಶೇಷವಾಗಿ ಒಳಗಡೆ ಒಂದು 4 ಕಂಬಗಳಿವೆ. ಆ ಕಂಬಗಳು ಬಹುಶಃ ಮುಂದಿನ 1000 ವರ್ಷಗಳು ಕಳೆದರೂ ಕೂಡ ಒಂದಿಂಚೂ ಕದಲದ ರೀತಿಯಲ್ಲಿ ಅದ್ಭುತವಾದಂಥ ಬಲಾಢ್ಯವಾದಂಥ ಕಂಬಗಳ ಮೇಲೆ ಈ ಗರ್ಭಗೃಹ ನಿಂತಿರುವಂಥದ್ದು. ಒಳಭಾಗದಲ್ಲಿ ತಾಯಿಯ ಗದ್ದಿಗೆಯನ್ನು ಇಟ್ಟಿದ್ದಾರೆ. ತಾಯಿ ಮನಸ್ಸು ಮಾಡಿದರೆ ಅದನ್ನು ಬಂಗಾರದಿಂದಲೇ ಅದನ್ನು ಮುಚ್ಚಬೇಕು ಅನ್ನುವಂಥ ಕಲ್ಪನೆ ಕೂಡ ಇದೆ. ಎದುರು ಭಾಗದಲ್ಲಿ ಈಗ ಕಾಣ್ತಾ ಇರುವಂಥದ್ದು ಇದು ಉಚ್ಚಂಗಿ ಅಮ್ಮನ ಗುಡಿ. ಉಚ್ಚಂಗಿಯ ಗುಡಿ ಪ್ರಧಾನವಾದಂಥ ಮಾರಿ ಆರಾಧನೆಯಲ್ಲಿ ಪ್ರಧಾನವಾದಂಥ ವೈಶಿಷ್ಟ್ಯಗಳು ಏನೆಲ್ಲ ಇವೆ ಅದೆಲ್ಲವೂ ಸೇರಿರುವಂಥದ್ದು ಈ ಉಚ್ಚಂಗಿ ಆರಾಧನೆಯಲ್ಲಿ. ಉಚ್ಚಂಗಿಯ ಕಥೆಗಳನ್ನು ನಾವು ಪಾಳೆಗಾರರ ಮದಕರಿ ನಾಯಕ, ಚಿತ್ರದುರ್ಗದ ಕೋಟೆ, ಕಾಮಕೇತಿ ಕುಲತಿಲಕ, ವೀರಮತ್ತಿ ಕುಲತಿಲಕ, ಕಾಮಕೇತಿ ಕಸ್ತೂರಿ ಇದನ್ನೆಲ್ಲ ಕೇಳಿದ್ದೀವಿ. ಕೆರೆ ಕೆರೆ ದಂಡನ್ನು ಹೊಡೆದೋಡಿಸಿದ ಗಾದ್ರಿಮಲೆ, ಹೆಬ್ಬುಲಿ, ಬಿಚ್ಚುಗತ್ತಿ, ಭರಮಣ್ಣ ನಾಯಕ ಅಂತಲ್ಲ. ಆ ಎಲ್ಲ ವೀರರ ಆರಾಧನಾ ಶಕ್ತಿ ಯಾವುದು ಕೇಳಿದ್ರೆ ಅದು ಉಚ್ಚಂಗಿ. ಅವರಲ್ಲಿ ಹೇಳ್ತಾರೆ ತಾಯಿ ಉಚ್ಚಂಗಿ ಆಣೆ, ಉತ್ಸವಾಂಬೆ ಆಣೆ, ಸಂಪಿಗೆ ಸಿದ್ದೇಶ್ವರನ ಆಣೆ ಅಂತೆಲ್ಲ ಹೇಳ್ತಾರೆ. ಆ ಉಚ್ಚಂಗಿಯೇ ಕರಾವಳಿಯಲ್ಲಿ ಆ ರಾಜವಂಶಗಳ ಬೆನ್ನು ಹಿಡಿದು ಬಂದು ನಮ್ಮನ್ನೆಲ್ಲ ಪೊರೆಯುತ್ತಾ ಇರುವವಳು. ಮತ್ತು ಆ ಆರಾಧನೆ ಎಷ್ಟು ಅದ್ಭುತವಾಗಿದೆ ಅನ್ನೋದ್ರ ಬಗ್ಗೆ ಮುಂದೊಂದು ದಿನ ಒಂದು ಎಪಿಸೋಡನ್ನು ಅದರ ಬಗ್ಗೆ ಮಾಡ್ತೀನಿ. ಈ ಕಂಬಗಳನ್ನು ತಾವು ಗಮನಿಸ್ಬೋದು. ಇದು ಸುತ್ತುಪೌಳಿಯ ಕಂಬಗಳು. ಸುತ್ತುಪೌಳಿಯ ಕಂಬಗಳು, ಅದರಲ್ಲಿ ಸ್ವಲ್ಪ ನವೀನವಾದಂಥ ಶಿಲ್ಪಗಳನ್ನು ನಾವು ಗಮನಿಸ್ಬೋದು. ಅಂದರೆ ಇತ್ತೀಚಿನ ಹೊಸ ಪ್ರಭಾವಗಳಿದೆ. ಆದರೆ ಕರಾವಳಿಯಲ್ಲಿ ಬಹುಶಃ ಇಷ್ಟೊಂದು ಅದ್ಭುತವಾದ, ಅಂದರೆ ಇಷ್ಟೊಂದು ಶ್ರೀಮಂತವಾದಂಥ ಕಂಬಗಳು, ಸ್ತಂಭಗಳು, ಭಿತ್ತಿಚಿತ್ರಗಳು ಅಥವಾ ನಾವಿಲ್ಲಿ ನೋಡುವಂಥ ಅನೇಕ ರೀತಿಯ ಗೋಪುರದ ಮೇಲ್ಭಾಗದ ರಚನೆಗಳು ಇದನ್ನು ನಾವು ಬೇರೆ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. 30-40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೆಲಸಗಳು ನಡೀತಾ ಇವೆ. ಬೇರೆ ಬೇರೆ ಕಡೆಗಳಿಂದ ಊಹೆ ಮಾಡದ ರೀತಿಯಲ್ಲಿ ಇದಕ್ಕೆ ಧನ ಸಹಾಯ ಹರಿದು ಬರ್ತಾ ಇದೆ. ಅದು ತಾಯಿಯ ಇಚ್ಛೆ. ಅವಳು ಹೇಳಿದಾಳೆ, ನೀವು ಎಲ್ಲೂ ಕೂಡ ಇದಕ್ಕೆ ರಶೀದಿ ಪುಸ್ತಕವನ್ನು ತೆಗೆದುಕೊಂಡು ಯಾರದ್ದೋ ಮುಂದೆ ಹೋಗಿ ಬೇಡಬೇಕಾದಂಥ ಅನಿವಾರ್ಯತೆ ಇಲ್ಲ. ನನ್ನ ಭಕ್ತರು ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅವ್ರ ಹೃದಯದಲ್ಲಿ ಆ ಭಾವನೆಯನ್ನು ಮೂಡಿಸ್ತೀನಿ. ಅವರನ್ನು ಈ ಸ್ಥಳಕ್ಕೆ ಕರೆದುಕೊಂಡು ಬಂದು ಏನೆಲ್ಲ ಅವರ ಕೈಯಿಂದ ಸೇವೆಗಳಾಗಬೇಕು ಅದನ್ನು ಮಾಡಿಸ್ತೀನಿ ಅಂತ ಹೇಳಿ ತಾಯಿಯೇ ಅಭಯವನ್ನು ಕೊಟ್ಟಿದ್ದಾಳೆ. ಆ ರೀತಿ ಒಂದು ಪವಾಡದ ರೀತಿಯಲ್ಲಿ ಭಕ್ತರ ಆಗಮನ ನಡೀತಾ ಇದೆ. ಯಾರೂ ಊಹಿಸಿರದ ರೀತಿಯಲ್ಲಿ ಒಂದು ರೀತಿಯ ನೆರವುಗಳು ಸಿಗ್ತಾ ಇದೆ. ಆದರೆ ಇಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ವಿಶ್ವದಗಲದಲ್ಲಿರುವಂಥ ನಮ್ಮ ಈ ಕ್ಷೇತ್ರದ ಭಕ್ತರಿಗೆ ಮುಟ್ಟಿಸಬೇಕಾಗಿರೋಂಥದ್ದು ನಮ್ಮ ಕರ್ತವ್ಯ. ಅದಕ್ಕೆ ಬೇಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ.